ಮಂಜೇಶ್ವರ ಗ್ರಾಮ ಪಂಚಾಯತ್ನ ನೇತೃತ್ವದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮವು ಸರ್ಕಾರಿ ಜಿಡಬ್ಲ್ಯೂಎಲ್ಪಿ ಶಾಲೆಯಲ್ಲಿ ನಡೆಯಿತು. ಕೋವಿಡ್ ಮಾನದಂಡಗಳನ್ನು ಪಾಲಿಸಿಕೊಂಡು ಮಂಜೇಶ್ವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಸಿದ್ದಿಕ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಲಾ ಪರಿಸರದಲ್ಲಿ ಗಿಡ ನೆಡುವುದರೊಂದಿಗೆ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲವಿನಾ ಮಂತೇರು ಉದ್ಘಾಟಿಸಿದರು. ನಾವು ಪಂಚಾಯತಿನಿಂದ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಪರಿಸರ ರಕ್ಷಣೆಯು ನಮ್ಮೆಲ್ಲರದ್ದು ಜವಾಬ್ದಾರಿ. ಹಾಗಾಗಿ ಪರಿಸರ ಎಷ್ಟು ನಮಗೆ ಉಪಯುಕ್ತವಾದದ್ದು, ಎಷ್ಟು ನಮಗೆ ಈಗ ಬೇಕಾಗಿದೆ. ಯಾಕಂತ ಹೇಳಿದರೆ ಕೊರೋನಾ ಸಮಯದಲ್ಲಿ ಆಮ್ಲಜನಕದ ಕೊರತೆ ಯಾವ ರೀತಿಯಲ್ಲಿ ಇದೆ. ಯಾಕಂತ ಹೇಳಿದರೆ ಪ್ರಕೃತಿ ನಾಶವನ್ನು ಮಾಡಿದವರು ನಾವೇ, ಇದನ್ನು ನಾವು ಸರಿಪಡಿಸಬೇಕಾದವರು ಸಮೇತ ನಾವೇ. ಹಾಗಾಗಿ ಪ್ರಕೃತಿಯನ್ನು ಸಂರಕ್ಷಿಸುವ ಸಲುವಾಗಿ ಗಿಡವನ್ನು ನೆಟ್ಟು ಪಂಚಾಯತಿನಿಂದ ಸರ್ಕಾರದ ಎಲ್ಲ ಜಾಗಗಳಲ್ಲೂ ಗಿಡವನ್ನು ನೆಡುವ ಮುಖಾಂತರ ಪರಿಸರವನ್ನು ರಕ್ಷಿಸಬೇಕು ಅಂತ ಹೇಳುವಂಥ ಧ್ಯೇಯ ನಮ್ಮದು. ಅದನ್ನು ನಾವೀಗ ಇವತ್ತಿನಿಂದ ನಾವು ಪಾಲಿಸ್ತಾ ಇದ್ದೇವೆ. ಇವತ್ತಿನಿಂದ ನಾವು ಆರಂಭಿಸಿದ್ದೇವೆ. ಈ GWLP ಶಾಲೆಯಿಂದ ನಾವು ಅವರೆಲ್ಲರ ಸಹಕಾರದ ಮೂಲಕ ನಾವು ಈ ಗಿಡವನ್ನು ನೆಡುವ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಬ್ಲಾಕ್ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಮೀದ್ ಹೊಸಂಗಡಿ ಮುಖ್ಯ ಅತಿಥಿಯಾಗಿದ್ದರು. ಮಂಜೇಶ್ವರ ಗ್ರಾಮ ಪಂಚಾಯತ್ನ ಕ್ಷೇಮಾಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಯಾದವ್ ಬಡಾಚೆ, ಜನಪ್ರತಿನಿಧಿಗಳಾದ ರಾಧಾ, ಲಕ್ಷ್ಮಣ್, ಕುಸುಮ, ವಿನಯ್ ಭಾಸ್ಕರ್, ಶಾಲಾ ಮುಖ್ಯೋಪಾಧ್ಯಾಯ ಸುಕೇಶ್ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.